ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿಯೇ ಮಾಡ್ತೇವೆ. ಅದನ್ನ ಯಾರು ಬೇಡ ಅಂದ್ರೂ ವಿಶ್ವವಿದ್ಯಾನಿಲಯ ಮಂಗಳ ಆಡಿಟೋರಿಯಂನಲ್ಲಿ ಗಣೇಶೋತ್ಸವ ಆಗುತ್ತೆ ಎಂದು RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಗಣೇಶೋತ್ಸವ ಆಚರಣೆ ವಿವಾದಕ್ಕೆ ಸದ್ಯ ಸಂಘ ಪರಿವಾರ ಎಂಟ್ರಿ ಆಗಿದ್ದು, ಮಂಗಳೂರು ವಿಶ್ವವಿದ್ಯಾನಿಲಯ ಉಪಕುಲಪತಿ ನಡೆ ಖಂಡಿಸಿ ಮಂಗಳೂರಿನ ಅಸೈಗೋಳಿ ಮೈದಾನದಲ್ಲಿ ಭಜನೆ ಮೂಲಕ ಪ್ರತಿಭಟನೆ ನಡೆಸಲಾಗಿದೆ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ ಬಿಜೆಪಿ, ಎಬಿವಿಪಿ, ಬಿಜೆಪಿ ಸಂಘ ಪರಿವಾರದ ಹಲವು ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಆದ್ರೆ ಯೋಚನೆ ಬೇಕಲ್ಲ, ಏನೋ ಹೇಳಲಿಕ್ಕೆ ಹೋಗಿ ಏನೋ ಒಂದು ಆಗ್ತದೆ. ಹೆಸರು ಪರಮೇಶ್ವರ, ಈಶ್ವರ ಮಹಾರಾಯ ಅವರ ಹೆಸರಲ್ಲಿ ಇಟ್ಟುಕೊಂಡು ಹಿಂದೂ ಸಮಾಜಕ್ಕೆ ವಿರೋಧವಾಗಿ ಮಾತಾಡುವಂತ ಪ್ರಯತ್ನ ಈ ದೇಶದಲ್ಲಿ ನಡೆದಿದೆ. ಅದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಾ ಇದೆ. ಗಣೇಶನ ಉತ್ಸವ ಅದೊಂದು ಅದ್ಭುತವಾದ್ದು. ಗಣೇಶನ ಕಲ್ಪನೆಯೇ ಅದ್ಭುತ. ಗಣೇಶ ಎಲ್ಲ ಕೆಟ್ಟದನ್ನು ನಾಶ ಮಾಡುವಂತ, ಅಡ್ಡಿಗಳನ್ನು ನಿವಾರಣೆ ಮಾಡುವಂತ ಮೊದಲ ದೇವರು. ಬೆಳಿಗ್ಗೆ ಯಾವ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಗಣೇಶನಿಗೆ ಮೊದಲು, ಅದಾದ ನಂತರ ಅವನ ಅಪ್ಪ ಈಶ್ವರನಿಗೆ, ಆಮೇಲೆ ಪಾರ್ವತಿಗೆ, ಆಮೇಲೆ ಉಳಿದ ದೇವರಿಗೆ. ವಿಘ್ನ ನಿವಾರಕ ಅವನು ಅಂತ, ಸರ್ವವ್ಯಾಪಿ ಅವನು. ಇಡೀ ಜಗತ್ತಿನಲ್ಲಿದ್ದಾನೆ ಗಣೇಶ. ಇಂಡೋನೇಷ್ಯಾದಲ್ಲಿ ಮುಸಲ್ಮಾನರು 195 ಜನ ಮುಸಲ್ಮಾನರು. ಇದೆಲ್ಲವನ್ನು ಬಿಟ್ಟು ಆರಾಧನೆ ಮಾಡಿದರೆ ಅದು ಗಣೇಶನಿಗೆ ಬೆಳೆಸ್ತೇವ. ನಾನು ಅದಕ್ಕೆ ಸೂರ್ಯಗೆ ಇವರಿಗೆ ಎಲ್ಲರಿಗೂ ಮಕ್ಕಳಿಗೆ ನಾನು ಧನ್ಯವಾದವನ್ನು ಹೇಳಿದ್ದು. ಮನೆಯಲ್ಲಿ ದಿನನಿತ್ಯ ಮಾಡಿ ಭಜನೆ ಮಾಡಿ. ಸ್ವಾಭಿಮಾನ ಅಲ್ವ ಅದು ಭಾರತ ಅಂತ ಹೇಳುವಂಥದ್ದು. ಯಾವಾಗ ನಾವು ಆ ಮಾನಸಿಕತೆ, ಇಂಗ್ಲಿಷ್ ಮಾನಸಿಕತೆಯಿಂದ ಮತ್ತೆ ಭಾರತದ ಮಾನಸಿಕತೆಗೆ ನಾವು ಬರೋದು ಯಾವಾಗ?